ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ಎಂಕೆ ಫೈಜಿ ಅವರನ್ನು ಇಡಿ ಅಧಿಕಾರಿಗಳು ಅಕ್ರಮವಾಗಿ ಬಂಧಿಸಿರುವುದನ್ನು ಖಂಡಿಸಿ ದೇಶಾದ್ಯಂತ ಕರೆ ನೀಡಿದ ಪ್ರತಿಭಟನೆಯ ಭಾಗವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ದರ್ಬೆ ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಿಕ್ ಪುತ್ತೂರು ಅವರು, ಫ್ಯಾಸಿಸ್ಟ್ ಬಿಜೆಪಿ ಸರ್ಕಾರವು ತಮ್ಮ ವಿರುದ್ಧ ಯಾರೆಲ್ಲ ಮಾತನಾಡುತ್ತಾರೋ ಅವರನ್ನ ಇಂದು ಗುರಿಯಾಗಿಸುತ್ತಾ ಬಂದಿದೆ. ವಿರೋಧ ಪಕ್ಷಗಳನ್ನ ಗುರಿಯಾಗಿಸಿಕೊಂಡು ವಿವಿಧ ತನಿಖಾ ಸಂಸ್ಥೆಗಳನ್ನ ಉಪಯೋಗಿಸಿ ಸುಳ್ಳು ಕೇಸುಗಳನ್ನು ದಾಖಲಿಸಿ ಬಂಧಿಸಲಾಗುತ್ತಿದೆ. ಇದರ ಮುಂದುವರೆದ ಭಾಗವಾಗಿದೆ ಇಂದು ಅಕ್ರಮವಾಗಿ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರಾದ ಎಂಕೆ ಫೈಜಿ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿರುವಂಥದ್ದು. ಅವರ ಬಂಧನದಿಂದ ಈ ನ್ಯಾಯಯುತವಾದ ನಮ್ಮ ಹೋರಾಟವನ್ನ ಹತ್ತಿಕ್ಕಬಹುದು ಎಂದುಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ನೀವು ಚಿವುಟಿದಷ್ಟು ನಾವು ಬೆಳೆಯುತ್ತೇವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪುತ್ತೂರು ವಿಧಾನಸಭಾ ಕ್ಷೇತ್ರ ಉಪಾಧ್ಯಕ್ಷರಾದ ಹಮೀದ್ ಸಾಲ್ಮರ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಯಾವುದೇ ಕಾಂಗ್ರೆಸ್, ಯಾವುದೇ ಜನತಾದಳ ಯಾವುದು ಕೂಡ ಮುಂದೆ ಬರುವುದಿಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೇನೆ, ಯಾರು ಕರೆಗೊಟ್ಟಿದ್ದಾರೆ ಒಪ್ಪು ತಿದ್ದುಪಡಿಯನ್ನು ಯಾರು ಕರೆಗೊಟ್ಟಿದ್ದಾರೆ? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶಾದ್ಯಂತ ರಾತ್ರಿ ಎಲ್ಲ ಜನರನ್ನ ಸೇರಿಸಿ ಹೋರಾಟ ಮಾಡ್ತಾರೆ. ನೀವು ನೆನೆಸಬೇಡಿ, ಒಬ್ಬ ನಮ್ಮ ರಾಷ್ಟ್ರೀಯ ನಾಯಕರು ಅಥವಾ ಒಬ್ಬ ರಾಜ್ಯಾಧ್ಯಕ್ಷರು ಬಂಧನ ಮಾಡಿದರೆ ಇಲ್ಲಿ ನಿಲ್ತದೆ ಅಂತೇಳಿ. ಇಲ್ಲಿ ನೋಡಿ, ಇವತ್ತು ಇಫ್ತಾರ್ ಮುಗಿಸಿಕೊಂಡು ಈ ಒಂದು ರಾತ್ರಿಯಲ್ಲೂ ಕೂಡ ಇಷ್ಟು ಮಂದಿ ಸೇರಿದ್ದಾರೆ. ಇದು ಒಂದು ಕಡೆಯಲ್ಲ, ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ 20 ಕಡೆ ವೈಯಕ್ತಿಕ ಕಾಡಿಗೆ ಪ್ರತಿಭಟನೆ ನಡೀತಾ ಇದೆ. 20 ಕಡೆ ಸರಿಯಾಗಿ ಹೇಳಬೇಕಂತೇಳಿ ಇದು ಒಂದು ಸಾಂಕೇತಿಕವಾದಂಥ ಬಂಧನವಾದ ತಕ್ಷಣ ಪ್ರತಿಭಟನೆ ಮಾಡಿದ್ದು. ಇದು ಇವರನ್ನೇ ಬಿಡುಗಡೆ ಮಾಡಿದ್ರೆ ನಾವು ಹೇಗೆ ಉಪವಾಸದಲ್ಲಿದ್ದೇವೆ, ಉಪವಾಸ ಕುಳಿತುಕೊಂಡು ರಸ್ತೆ ಬಂದ್ ಮಾಡಿಕೊಂಡು ನಾವು ಪ್ರತಿಭಟನೆ ಮಾಡಿದ್ದೇವೆ. ಅನ್ಯಾಯ, ಅನೀತಿ, ಸಾಧ್ಯ. ಅಲ್ಲಿಗೆ ನಿಂತುಕೊಳ್ಬಹುದು, ಕುಂಠಿತಗೊಳ್ಬಹುದು ಎಂಬ ಭಾವನೆ ತಮಗೆಲ್ಲ ಇದ್ದರೆ, ಈ ನೀಚಗೆಟ್ಟ ಕೇಂದ್ರ ಸರ್ಕಾರಕ್ಕೆ ಇದ್ದರೆ ನಾವು ಹೇಳ್ತಾ ಇದ್ದೇವೆ, ನಮ್ಮ ರಾಷ್ಟ್ರೀಯ ನಾಯಕರನ್ನು ಬಂಧನ ಮಾಡಿದರೆ ನಮಗೆ ಇಮ್ಮಡಿ ಉತ್ಸಾಹ ಬರುತ್ತದೆ. ಯಾಕಂತ ಹೇಳಿದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಅನೀತಿಯ ವಿರುದ್ಧ, ಅಸತ್ಯತೆಯ ವಿರುದ್ಧ ಯಾವತ್ತೂ ಧ್ವನಿ ಎತ್ತುತ್ತದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರನ್ನು ನೀವು ಬಂಧನ ಮಾಡಿ ಅಥವಾ ಎಲ್ಲರನ್ನು ಬಂಧನ ಮಾಡಿದರೂ ಕೂಡ ನಮ್ಮ ಪಕ್ಷದ ಒಬ್ಬನೇ ಒಬ್ಬ ಕಾರ್ಯಕರ್ತ ಉಳಿದಿದ್ದರೆ ಅನ್ಯಾಯದ ಅನೀತಿಯ ವಿರುದ್ಧ ಮಾತಾಡ್ತಾರೆ. ಈ ಒಂದು ಇಂಡಿಯಾದ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ. ಹೇಳಿದರೆ ಶೋಷಿತರ, ಮರ್ದಿತರ ಮತ್ತು ದಮನಿತರ ಬಗ್ಗೆ ಈ ದೇಶಕ್ಕೆ ಒಂದು ಧ್ವನಿಯಾಗಿ ಕಳೆದ 16 ವರ್ಷಗಳಿಂದ ಈ ದೇಶದಾದ್ಯಂತ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ರಾಜಕೀಯಾತ್ಮಕವಾಗಿ ಏನು ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧ ಸದಾ ಧ್ವನಿ ಎತ್ತುವಂತಹ ಒಂದು ಚಳುವಳಿಯನ್ನು, ಒಂದು ಪ್ರತಿಭಟನೆಯನ್ನು ದೇಶದಾದ್ಯಂತ ಮಾಡಿ ಬರ್ತಾ ಇರುವಂತಹ ಒಂದು ಪಕ್ಷವಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಪಾರ್ಟಿಯಲ್ಲಿ ನಮಗೆ ಇವತ್ತಿಗೂ ಕೂಡ ಒಂದು MP ಆಗಲಿಲ್ಲ, ಒಂದು MLA ಇಲ್ಲ. ಆದರೂ ಕೂಡ ಈ ದೇಶದ ಕೇಂದ್ರಾಡಳಿತ ಪಕ್ಷ ಏನಿದೆಯೋ ಕಳೆದ ಅಧಿಕಾರ ವಹಿಸಿದ ಹಿಂದಿನಿಂದ ಏನು ಮಾಡ್ತಾ ಬರ್ತಾ ಅಂತ ಹೇಳಿದ್ರೆ ಸಂವಿಧಾನ ವಿರೋಧಿಯಾಗಿ ಈ ಸಂದರ್ಭದಲ್ಲಿ ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಅಶ್ರಫ್ ಬಾಬು, ಕುಮ್ರಾ ಬ್ಲಾಕ್ ಅಧ್ಯಕ್ಷರಾದ ರಿಯಾಜ್ ಬಳಕ, ನಗರ ಸಮಿತಿ ಅಧ್ಯಕ್ಷರಾದ ಯಹಿಯಾ ಕುರ್ನಡ್ಕ, ಕಬಕ ಬ್ಲಾಕ್ ಅಧ್ಯಕ್ಷರಾದ ಸಿದ್ದಿಕ್ ಉರಿಮಜಲು, ವಿಟ್ಲ ಬ್ಲಾಕ್ ಅಧ್ಯಕ್ಷರಾದ ಕಮರುದ್ದೀನ್ ಪುಣಚ ಹಾಗೂ ಕಾರ್ಯಕರ್ತರು, ನಾಗರಿಕರು ಪಾಲ್ಗೊಂಡಿದ್ರು. ಅನೀಶ್, V4 ನ್ಯೂಸ್, ಪುತ್ತೂರು. Volkswagen Mangalore, Airport Road, Yeyadi, Mangalore. Volkswagen.